ನವಮಂಗಳೂರು ಬಂದರಿನಲ್ಲಿ ಬೃಹತ್ ಕಾರ್ಮಿಕ ಸಂಘಟನೆಯಾಗಿ ಇಂಟಕ್ ಹೊರಹೊಮ್ಮಿದ್ದು ವಿಜಯೋತ್ಸವ ಆಚರಿಸಲಾಯಿತು. ಚೆಕಪ್ ಪದ್ಧತಿಯಲ್ಲಿ ನಡೆಯುವ ಚುನಾವಣೆಯಲ್ಲಿ ಇಂಟಕ್ ಅತಿ ಹೆಚ್ಚು ಮತಗಳನ್ನು ಪಡೆದು ಅತಿದೊಡ್ಡ ಕಾರ್ಮಿಕ ಸಂಘಟನೆಯಾಗಿ ಮೂಡಿಬಂತು. ಬಂದರು ಮುಖ್ಯದ್ವಾರದಿಂದ ಯು ಶ್ರೀನಿವಾಸ್ ಮಲ್ಯ ಗೇಟ್ನವರೆಗೆ ಇಂಟಕ್ ಕಾರ್ಯಕರ್ತರು ಮೆರವಣಿಗೆ ನಡೆಸಿ ಸಂಭ್ರಮವನ್ನು ಆಚರಿಸಿದರು. ಕಾರ್ಯಕ್ರಮದಲ್ಲಿ ಇಂಟಕ್ ಪರಮೋಚ್ಚ ನಾಯಕ ಎನ್ಎಂ ಅಡ್ಯಂತಾಯ ಅವರು ಮಾತನಾಡಿ, ಕಾರ್ಮಿಕರು ಇಟ್ಟ ನಂಬಿಕೆಯನ್ನ ಉಳಿಸಿಕೊಂಡು ಭವಿಷ್ಯದಲ್ಲಿ ಕಾರ್ಮಿಕ ಒಳಿತಿಗೆ ಕೆಲಸ ಮುಂದುವರಿಸಬೇಕೆಂದು ಹೋಗಿ ಕಾರ್ಮಿಕರು ಇಟ್ಟ ನಂಬಿಕೆಯನ್ನ ಉಳಿಸಿಕೊಳ್ಳಬೇಕು ಎಂದರು. ಸಂಪೂರ್ಣ ಬೆಂಬಲ ಈ ಸಲ INTUC ಕೊಟ್ಟಿದ್ದಾರೆ. ಹಾಗಾಗಿ ಭಾರಿ ಬಹುಮತದಿಂದ INTUC ಕಾರ್ಮಿಕ ಸಂಘಟನೆ ನವಮಂಗಳೂರು ಬಂದರಿನಲ್ಲಿ ಪುನರಾವರ್ತಿ ನಂಬರ್ 1 ಕಾರ್ಮಿಕ ಸಂಘಟನೆಯಾಗಿ ಮೂಡಿಬಂದಿದೆ. ಅದೇ ರೀತಿ ಇವತ್ತು ಪ್ರಾಮುಖ್ಯವಾಗಿ ಇವತ್ತು ಅಬೂಬಕರ್ ಅವರು, ರಾಕೇಶ್ ಮಲ್ಲಿ ಅವರು, ಅದೇ ರೀತಿ ಮನೋಹರ್ ಶೆಟ್ಟರು, ರಹೀಮ್ರವರು ಇವರೆಲ್ಲರ ನಾಯಕತ್ವದಲ್ಲಿ ಕಾರ್ಮಿಕರಿಗೆ ಎಲ್ಲ ಅವರ ಡಿಮಾಂಡ್ಸ್ಗಳು ಯಾವುದಿದೆ ಅದನ್ನು ಪೂರಕವಾಗಿ ಅವರು ಮಾಡ್ತಾರೆ ಎಂಬುದಾಗಿ ಹಾರೈಸಿಕೊಂಡು ಈ ಸಂದರ್ಭದಲ್ಲಿ ಎಲ್ಲ ದುಡಿದಂಥ ಎಲ್ಲ ನವಮಂಗಳೂರು ಬಂದರಿನ ಧಕ್ಕೆ ಕಾರ್ಮಿಕರಾಗಲಿ ಹಾಗೂ ಅಡ್ಮಿನಿಸ್ಟ್ರೇಟಿವ್ ವಿಂಗ್ನಲ್ಲಿರುವಂಥ ಕಾರ್ಮಿಕರು ಪ್ರತಿಯೊಬ್ಬರು ಮನಪೂರ್ವಕವಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಆಭಾರಿಯಾಗಿ. ಅನಂತರ ಇಂಟಕ್ ರಾಜ್ಯಾಧ್ಯಕ್ಷ ರಾಕೇಶ್ ಮಲ್ಲಿ ಅವರು ಮಾತನಾಡಿ, ಇಂಟಕ್ ಕಾರ್ಮಿಕರ ಒಳಿತಿಗಾಗಿ ಹೋರಾಟ ನಡೆಸಿ ಅವರ ಕನಿಷ್ಠ ಮೂಲ ಸೌಕರ್ಯ ಬೇಡಿಕೆಗಳನ್ನು ಪೂರೈಸುವಲ್ಲಿ ಹೆಚ್ಚಿನ ಯಶಸ್ಸು ಕಂಡಿದೆ. ಮುಂದಿನ ದಿನಗಳಲ್ಲಿಯೂ ಇಂಟಕ್ ತನ್ನ ಹೋರಾಟ ಮುಂದುವರಿಸಲಿದೆ ಎಂದರು. ನಮ್ಮ ಎಲ್ಲ INTUCಯ ಪದಾಧಿಕಾರಿಗಳು ಒಟ್ಟು ಸೇರಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಒಳ್ಳೆಯ ರಿಸಲ್ಟ್ ಕೂಡ ಬಂದಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೂ ನಾವು ಮಂಗಳೂರು ಬಂದರಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಾರ್ಮಿಕರ ಪರವಾಗಿ ನಾವು ಯಾವತ್ತೂ ಕೂಡ ಇದ್ದೇವೆ. ಅವರ ಯಾವುದೇ ಕಷ್ಟಗಳಿಗೆ ಕೂಡ ನಾವು ಸ್ಪಂದಿಸ್ತೇವೆ ಅಂತ ನಾವು ಈ ಮೂಲಕ ತಿಳಿಸುತ್ತಾ, ಮುಂದೆ ಕೂಡ ನಿಮ್ಮ ಎಲ್ಲರ ಸಹಕಾರ ಎಲ್ಲ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಹಾಗೆಯೇ ನವಮಂಗಳೂರು ಬಂದರಿನ ಎಲ್ಲ ನಮ್ಮ ಅಧಿಕಾರಿ ವರ್ಗಕ್ಕೂ ಕೂಡ ನಮಗೆ ಈ ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ. ಮುಂದಿನ ದಿನದಲ್ಲಿ ಕೂಡ ಅವರ ಸಹಕಾರವನ್ನು ಕೇಳಿಕೊಳ್ಳುತ್ತಾ ಬಂದಿರುವಂಥ ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳಿಗೆ ವಂದಿಸ್ತಾ. ಈ ಸಂದರ್ಭ NMPT ಟ್ರಸ್ಟಿ ಅಬೂಬಕರ್, ದಕ್ಷಿಣ ಕನ್ನಡ ಇಂಟಕ್ ಅಧ್ಯಕ್ಷ ಮನೋಹರ್ ಶೆಟ್ಟಿ, ರಾಜ್ಯ ಮುಖಂಡರಾದ ರಹೀಂ TR ನಾರಾಯಣ್, PK ಸುರೇಶ್ ಕುಮಾರ್, ಹರೀಶ್ ಕುಮಾರ್, ಫಾರೂಕ್, ಜಯಸುವರ್ಣ ಬೆಂಗ್ರೆ ಮತ್ತಿತರರು ಉಪಸ್ಥಿತರಿದ್ದರು.